ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಈ ಧ್ಯಾನವನ್ನು ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆಯಿಂದ ವಾಚನ, ಅಧ್ಯಾಯ 14 ವಾಕ್ಯ 22ರಿಂದ 26 ತನಕ. ಪ್ರಭುವಿನ ಪವಿತ್ರ ಭೋಜನ. ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತುತಿ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದನ್ನು ಸ್ವೀಕರಿಸಿರಿ, ಇದು ನನ್ನ ಶರೀರ ಎಂದರು. ಬಳಿಕ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಅವರಿಗೆ ಕೊಟ್ಟರು. ಅವರೆಲ್ಲರೂ ಅದರಿಂದ ಕುಡಿದರು. ಯೇಸು ಅವರಿಗೆ, ಇದು ನನ್ನ ರಕ್ತ, ಸಮಸ್ತ ಜನರಿಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ. ನಾನು ದೇವರ ಸಾಮ್ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ಹೊಸದಾಗಿ ಕುಡಿಯುವ ದಿನದವರೆಗೂ ಅದನ್ನು ಇನ್ನೂ ಕುಡಿಯುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು. ಬಳಿಕ ಅವರೆಲ್ಲರೂ ಕೀರ್ತನೆ ಹಾಡಿ ಆಲಿವ್ ಗುಡ್ಡಕ್ಕೆ ಹೊರಟರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ಯಾವತ್ತೂ ಕೂಡ ಅವು ನಮ್ಮ ನೆನಪಿನಲ್ಲಿ ಉಳಿಯುತ್ತವೆ. ಪ್ರತ್ಯೇಕವಾಗಿ ಜೀವನದಲ್ಲಿನ ಕೆಲವೊಂದು ಕೊನೆಯ ಘಟನೆಗಳು ಅವು ನಮ್ಮ ಮನದಾಳದಲ್ಲಿ ಉಳಿಯುತ್ತವೆ. ಎಲ್ಲಿಯಾದರೂ ನಾವು ಶಾಲೆಯಲ್ಲಿ ಕಲಿಯುತ್ತಿರುವಾಗ ಆ ಶಾಲೆಯಲ್ಲಿನ ಕೊನೆಯ ಸಾಲಿನ ವರುಷದ ಘಟನೆಗಳು ಪ್ರತ್ಯೇಕವಾಗಿ ಏನು ಬೀಳ್ಕೊಡುವ ಸಮಾರಂಭ ಇರ್ತದೆ, ಅದು ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಉಳಿಯುತ್ತದೆ. ಯಾಕಂತ ಹೇಳಿದ್ರೆ ಬಹುತೇಕವಾಗಿ ಆ ನಮ್ಮ ಮಿತ್ರರು ಮತ್ತೆ ನಾವು ಭೇಟಿಯಾಗುವುದಿಲ್ಲ. ಅದೇ ಪ್ರಕಾರ ಯಾರಾದರೂ ಪರವೂರಿಗೆ ಹೋಗುವುದಿದ್ದರೆ ಕುಟುಂಬದಲ್ಲಿ ಒಂದು ಭೋಜನವನ್ನು ಇಡುತ್ತಾರೆ. ಆ ಭೋಜನದ ಸಮಯದಲ್ಲಿ ಏನೆಲ್ಲ ಮಾತನಾಡುತ್ತಾರೆ ಮತ್ತೆ ಏನೆಲ್ಲ ಹೇಳುತ್ತಾರೆ, ಅದು ಪರವೂರಿಗೆ ಹೋದಂಥ ಮನುಷ್ಯನ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಉಳಿಯುತ್ತದೆ, ಅದು ಮಾಸಿ ಹೋಗುವುದಿಲ್ಲ. ಹೀಗೆ ಜೀವನದಲ್ಲಿ ಅನೇಕ ಕೊನೆಯ ಘಟನೆಗಳು ಬರುತ್ತವೆ. ಈ ಕೊನೆಯ ಘಟನೆಗಳು ನಮ್ಮ ಮನಸ್ಸಿನಲ್ಲಿ ಅವು ಗಟ್ಟಿಯಾಗಿ ಬೇರೂರುತ್ತವೆ ಮತ್ತು ನಮ್ಮ ಮನಸ್ಸಿನಲ್ಲಿ, ಜ್ಞಾಪಕದಲ್ಲಿ, ನೆನಪಿನಲ್ಲಿ ಯಾವತ್ತೂ ಕೂಡ ಉಳಿಯುತ್ತವೆ. ಇವು ನಮ್ಮ ಸಾಮಾನ್ಯ ಅನುಭವ. ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದು 33 ವರ್ಷಗಳನ್ನು ಜೀವಿಸಿದನು. ಆ 33 ವರ್ಷಗಳಲ್ಲಿ ಕೊನೆಯ 3 ವರ್ಷಗಳು ಅವರು ಸುತ್ತಾಡಿಕೊಂಡು ದೇವರ ಸಾಮ್ರಾಜ್ಯವನ್ನು ಸಾರಿದರು. ಆ ಸಮಯದಲ್ಲಿ ಅವರೊಂದಿಗೆ ಅನೇಕ ಜನರು ಬರುತ್ತಿದ್ದರು, ಶಿಷ್ಯರಿದ್ದರು. ಆದರೆ ಅವರಲ್ಲಿ 12 ಮಂದಿ ಶಿಷ್ಯರು ಪ್ರತ್ಯೇಕವಾಗಿ ಅವರ ಜೊತೆ ಯಾವತ್ತೂ ಕೂಡ ಇರುತ್ತಿರುವುದನ್ನು ನಾವು ಕಾಣುತ್ತೇವೆ.
ಯೇಸು ಸ್ವಾಮಿ ಈ ಭೂಲೋಕವನ್ನು ಬಿಟ್ಟು ತೆರಳುವಂಥ ಸಂದರ್ಭದಲ್ಲಿ ಅಚ್ಚರಿಯಾಗಿ ಉಳಿಯುವಂತಹ ಒಂದು ಘಟನೆಯನ್ನು ಯೇಸು ಸ್ವಾಮಿ ಅವರು ಯೋಜಿಸುತ್ತಾರೆ. ಮತ್ತು ಅದು ಆಗಿದೆ, ಅದು ಕೊನೆಯ ಭೋಜನ ಅಥವಾ ಅದನ್ನು ನಾವು ಪವಿತ್ರ ಭೋಜನ ಅಂತ ಹೇಳುತ್ತೇವೆ. ಯೇಸು ಸ್ವಾಮಿಗೆ ಪ್ರತಿಯೊಂದು ವಿಷಯವೂ ಮುಂಗಡವಾಗಿಯೇ ತಿಳಿಯುತ್ತಿತ್ತು. ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು, ಇನ್ನು ಈ ಸಮಯದಲ್ಲಿ ತನ್ನನ್ನು ಹಿಡಿದುಕೊಟ್ಟು ಶಿಲುಬೆಗೇರಿಸುತ್ತಾರೆ, ಮರಣದಂಡನೆಯನ್ನು ಕೊಡಿಸುತ್ತಾರೆ ಎಂಬುದಾಗಿ. ಅದಕ್ಕಾಗಿ ಅದರ ಮುಂಚಿತವಾಗಿ ಈ ಒಂದು ಭೋಜನವನ್ನು ಅವರು ಉಂಟು ಮಾಡುತ್ತಾರೆ ಅಥವಾ ತಮ್ಮ ಶಿಷ್ಯರಿಗೆ ಹೇಳಿ ಅದನ್ನು ತಯಾರು ಮಾಡಲಿಕ್ಕೆ ಹೇಳುತ್ತಾರೆ. ಈ ಭೋಜನ ಪಾಸ್ಕ ಭೋಜನ, ಸಾಮಾನ್ಯ ಭೋಜನ ಅಲ್ಲ. ಪಾಸ್ಕ ಭೋಜನ ಅಂತ ಹೇಳಿದರೆ ಯಾವ ಭೋಜನ ಮಾಡಿದ ರಾತ್ರಿ ದೇವದೂತನು ಐಗುಪ್ತ ದೇಶದಲ್ಲಿ ಹಾದು ಹೋಗುತ್ತಾನೆ, ಮತ್ತೆ ಇಸ್ರಾಯೇಲ್ ಜನರ ಬಾಗಿಲಿನ ಆ ಮರದ ಪಟ್ಟಿಯಲ್ಲಿ ರಕ್ತವನ್ನು ನೋಡುತ್ತಾನೆ. ಅವರೆಲ್ಲರನ್ನು ಕೂಡ ಏನು ಕೂಡ ಮಾಡದೆ ಹಾದು ಹೋಗುತ್ತಾನೆ. ಆದರೆ ಐಗುಪ್ತ ದೇಶದ ಜನರ ಮನೆಯಲ್ಲಿನ ಆ ಬಾಗಿಲಿನಲ್ಲಿ ರಕ್ತ ಇರದನ್ನು ಕಂಡು ಪ್ರಥಮ ಜನಿತ ಎಲ್ಲರನ್ನು ಕೂಡ ವಧೆ ಮಾಡುತ್ತಾನೆ. ಅರಸನ ಪುತ್ರನನ್ನು ಕೂಡ. ಅದೇ ರಾತ್ರಿ ಅರಸನು ಇಸ್ರಾಯೇಲ್ ಜನರನ್ನು ತನ್ನ ದಾಸತ್ವದಿಂದ ಹೊರಗೆ ಹೋಗಲಿಕ್ಕೆ ಅಪ್ಪಣೆ ಮಾಡುತ್ತಾನೆ. ಆ ರಾತ್ರಿ ಎಲ್ಲ ಇಸ್ರಾಯೇಲ್ ಜನಾಂಗ ಎಲ್ಲರೂ ಕೂಡ ಸರಿಸುಮಾರು 6 ಲಕ್ಷ ಗಂಡಸರು ಮಾತ್ರ, ಅವರೊಂದಿಗೆ ಮಹಿಳೆಯರು ಮಕ್ಕಳು ಇದ್ದರು. ಅವರೆಲ್ಲರೂ ಕೂಡ ಈ ಐಗುಪ್ತ ದೇಶದ ದಾಸತ್ವದಿಂದ, ಗುಲಾಮಗಿರಿಯಿಂದ ಅವರು ಬಿಡುಗಡೆಯಾಗಿ ಹೊರಕ್ಕೆ ಬರುತ್ತಾರೆ. ಈ ಊಟವನ್ನು ಕೂಡ ಯಾವ ರೀತಿ ಊಟ ಮಾಡಬೇಕೆಂಬುದನ್ನು ದೇವರು ಮೋಶೆಯ ಮುಖಾಂತರ ಇಸ್ರಾಯೇಲ್ ಜನರಿಗೆ ತಿಳಿಯಪಡಿಸಿದ್ದರು. ಹುಳಿ ಇರಲಿಲ್ಲ ರೊಟ್ಟಿಯಲ್ಲಿ, ಮತ್ತೆ ಕುರಿಯನ್ನು ಕೊಯ್ದು ಅದನ್ನು ಕಹಿ ಸೊಪ್ಪಿನೊಂದಿಗೆ ಅವರು ತಿಂದಿದ್ದರು, ದಾಸತ್ವದ ಗುಲಾಮಗಿರಿಯ ನೆನಪಿಗಾಗಿ. ಮತ್ತು ಅಲ್ಲಿಂದ ಅವರು ಎಲ್ಲರೂ ಕೂಡ ಈ ಬಿಡುಗಡೆಗೊಂಡು ವಾಪಸ್ ಬಂದಿದ್ದರು. ಅವರ ಜೀವನದಲ್ಲಿ ಈ ಪಾಸ್ಕ ಭೋಜನವನ್ನು ಪ್ರತಿ ವರ್ಷ ಅವರು ಮಾಡುತ್ತಿದ್ದರು. ಎಷ್ಟೋ ವರ್ಷಗಳಾಗಿದ್ದವು ಅವರು ಆ ಗುಲಾಮಗಿರಿಯಿಂದ ಬಿಡುಗಡೆ ಹೊಂದಿ ಹೊರಗೆ ಬಂದು. ಆದರೂ ಕೂಡ ಆ ನೆನಪಿಗಾಗಿ ಅವರು ಆ ಪಾಸ್ಕ ಭೋಜನವನ್ನು ಮಾಡುತ್ತಿದ್ದರು. ಇದೇ ಈ ಪಾಸ್ಕ ಭೋಜನವನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಮಾಡುತ್ತಾರೆ. ಮತ್ತು ಈ ಭೋಜನವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಏನು ಯೇಸು ಸ್ವಾಮಿ ಮಾಡಿದರೋ ಅದು ಕಳೆದ 2000 ವರ್ಷಗಳಲ್ಲಿ ಪ್ರಪಂಚದ ಎಲ್ಲೆಡೆಯೂ ಕೂಡ ಅದನ್ನು ಆಚರಿಸಲಾಗುತ್ತದೆ. ಏನಾಯಿತು ಈ ಪಾಸ್ಕ ಭೋಜನದಲ್ಲಿ, ಕೊನೆಯ ಭೋಜನದಲ್ಲಿ? ಆ ಪಾಸ್ಕ ಭೋಜನ ಗುಲಾಮಗಿರಿಯಿಂದ ಇಸ್ರಾಯೇಲ್ ಜನರು ಬಿಡುಗಡೆ ಹೊಂದಿ ಬಂದಂತಹ ನೆನಪಿಗಾಗಿ ಮಾಡುತ್ತಿರುವಂತಹ ಪಾಸ್ಕ ಭೋಜನ. ಅದೇ ಪಾಸ್ಕ ಭೋಜನದಲ್ಲಿ ಯೇಸು ಸ್ವಾಮಿ ಇನ್ನೊಂದು ದೊಡ್ಡ ಸಂದೇಶವನ್ನು ನಮಗೆ ನೀಡುತ್ತಾರೆ, ಸಂಕೇತವನ್ನು ನೀಡುತ್ತಾರೆ. ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ರೊಟ್ಟಿಯನ್ನು ತೆಗೆದುಕೊಂಡು ತನ್ನ ಶಿಷ್ಯರಿಗೆ ಕೊಡುತ್ತಾ ಹೀಗೆ ಎನ್ನುತ್ತಾರೆ, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅದೇ ರೀತಿ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಹೇಳ್ತಾರೆ, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಕೂಡ ಪಾನ ಮಾಡಿರಿ, ಇದು ಅನಂತ ಮತ್ತು ಒಡಂಬಡಿಕೆಯ ನನ್ನ ರಕ್ತ. ಪ್ರಿಯರೇ, ಯಾರು ಮನುಷ್ಯರು ಕೂಡ ರೊಟ್ಟಿಯನ್ನು ತೆಗೆದುಕೊಂಡು ಅಥವಾ ಅನ್ನವನ್ನು ತೆಗೆದುಕೊಂಡು ತನ್ನ ಮನೆಯಲ್ಲಿದ್ದಂಥ ಜನರಿಗೆ ಕೊಟ್ಟು ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಊಟ ಮಾಡಿರಿ, ಯಾಕೆಂತ ಹೇಳಿದ್ರೆ ಇದು ನನ್ನ ಶರೀರ ಅಂತ ಯಾರು ಕೂಡ ಹೇಳುವುದಿಲ್ಲ. ಅದೇ ರೀತಿ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು ಕೊಟ್ಟು ಎಲ್ಲರಿಗೆ ಇದನ್ನು ಕುಡಿಯಿರಿ, ನನ್ನ ರಕ್ತ ಅಂತ ಯಾರು ಕೂಡ ಹೇಳುವುದಿಲ್ಲ. ಆದರೆ ಯೇಸು ಸ್ವಾಮಿ
ಆ ಕೊನೆಯ ಭೋಜನದಲ್ಲಿ ಹೇಳಿದರು. ನಾವೆಲ್ಲರೂ ಕೂಡ ಮನೆಯಲ್ಲಿ ಕುಳಿತುಕೊಂಡು ಊಟ ಮಾಡುತ್ತೇವೆ. ಮಕ್ಕಳಿರ್ತಾರೆ, ಹೆತ್ತವರಿರ್ತಾರೆ. ತಂದೆ ಏನು ಮಾಡ್ತಾರೆ? ಹೊಲಕ್ಕೆ ಹೋಗಿ ಅಥವಾ ಇನ್ನೆಲ್ಲಿಯಾದರೂ ಹೋಗಿ ಕೆಲಸ ಮಾಡುತ್ತಾನೆ. ಮತ್ತೇನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಬೆವರನ್ನು ಸುರಿಸುತ್ತಾನೆ. ಆ ಬೆವರನ್ನು ಸುರಿಸಿದ ಫಲವಾಗಿ ಆತನಿಗೆ ಏನು ಸಂಬಳ ಸಿಗ್ತದೆ ಅದನ್ನು ಮನೆಗೆ ತರುತ್ತಾನೆ. ಮಡದಿ ಆ ಸಂಬಳದಿಂದ ಊಟ ತಯಾರು ಮಾಡುತ್ತಾಳೆ. ಮತ್ತೆ ಎಲ್ಲರೂ ಕೂಡ ಕುಳಿತುಕೊಂಡು ಆ ಊಟವನ್ನು ಮಾಡುತ್ತಾರೆ. ಆ ಊಟ ಏನಾಗಿದೆ? ತಂದೆ ತನ್ನ ಆ ದೇಹವನ್ನು ಪುಡಿ ಮಾಡಿದರ ಸಂಕೇತ, ಬೆವರನ್ನು ಸುರಿಸಿದ ಆ ಸಂಕೇತವಾಗಿದೆ ಆ ಊಟ. ಆತನು ತನ್ನ ದೇಹವನ್ನು ಪುಡಿ ಮಾಡಿದರ ಫಲಿತಾಂಶವಾಗಿ ಆತನಿಗೆ ಸಂಬಳ ಸಿಕ್ಕಿದೆ ಮತ್ತು ಆ ಒಂದು ಊಟ ಅಲ್ಲಿ ತಯಾರಾಗಿದೆ. ಎಲ್ಲರೂ ಕೂಡ ಕುಳಿತುಕೊಂಡು ಊಟ ಮಾಡುತ್ತಾರೆ. ತಾನು ತನ್ನ ದೇಹವನ್ನು ಪುಡಿ ಮಾಡಿದ್ದರಿಂದಾಗಿ ಇತರರಿಗೆ, ಮನೆಯ ಮಕ್ಕಳಿಗೆ ಮತ್ತು ಉಳಿದವರಿಗೆ ಜೀವ ಸಿಗುತ್ತದೆ, ದೇಹದ ಜೀವ. ಪ್ರಿಯರೇ, ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ತಮ್ಮ ಶಿಷ್ಯರಿಗೆ ಕೊಡುತ್ತಾ, ಇದು ನನ್ನ ದೇಹ ಅಂದರು. ನಾವೆಲ್ಲರೂ ಕೂಡ ಜೀವಿಸತಕ್ಕೋಸ್ಕರ ಯೇಸು ಸ್ವಾಮಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ತಮ್ಮ ದೇಹವನ್ನು, ತಮ್ಮ ಜೀವವನ್ನು ಅವರು ಪುಡಿ ಮಾಡಿದರು. ಎಲ್ಲಿ ನಡೆಯಿತು ಇದು? ಮರುದಿನ ಯೇಸು ಸ್ವಾಮಿ ಅವರಿಗೆ ಚಡಿಯೇಟು ನೀಡುವಾಗ, ತಲೆಯ ಮೇಲೆ ಆ ಕಿರೀಟವನ್ನು, ಮುಳ್ಳಿನ ಕಿರೀಟವನ್ನು ತೊಡಿಸುವಾಗ, ಶಿಷ್ಯರು ಅವರಿಗೆ ಒಂದರ ಹಿಂದೆ ಇನ್ನೊಂದು ಏಟನ್ನು ನೀಡುತ್ತಿರುವಾಗ ಅವರ ಜೀವ ನಿಜವಾಗಿಯೂ ಪುಡಿಯಾಯಿತು. ಆ ಶಿಲುಬೆ ಮೇಲೆ ಅವರನ್ನು ಮೊಳೆಗಳಿಂದ ಜಡಿದಾಗ ಯೇಸು ಸ್ವಾಮಿ ನಿಜವಾಗಿಯೂ ಅವರ ಜೀವವೆಲ್ಲ ಪುಡಿಯಾಯಿತು. ಅದೆಲ್ಲ ಯಾಕಾಗಿ? ನಮಗೆಲ್ಲರಿಗೂ ಕೂಡ ಜೀವ ಸಿಗುವುದಕ್ಕೋಸ್ಕರ ಯೇಸು ಸ್ವಾಮಿ ಇದೆಲ್ಲವನ್ನು ಕೂಡ ಸಹಿಸಿದರು. ಪ್ರತಿಯೊಂದು ಚಡಿಯೇಟು ಅವರಿಗೆ ನೀಡುತ್ತಿರುವಾಗ, ಆ ಮುಳ್ಳಿನ ಕಿರೀಟವನ್ನು ಅವರ ತಲೆ ಮೇಲೆ ತೊಡಿಸುತ್ತಿರುವಾಗ, ಆ ಮೊಳೆಗಳಿಂದ ಅವರನ್ನು ಆ ಶಿಲುಬೆಗೆ ಜಡಿಸುತ್ತಿರುವಾಗ ಸುರಿದಂಥ ರಕ್ತ, ಅದು ನಮಗಾಗಿ ಯೇಸು ಸ್ವಾಮಿ ಸುರಿಸಿದರು. ನಮಗೆ ಜೀವ ಸಿಗುವುದಕ್ಕೋಸ್ಕರ, ನಮಗೆ ಲೌಕಿಕ ಜೀವ, ಆಧ್ಯಾತ್ಮಿಕ ಜೀವ ಸಿಗುವುದಕ್ಕೋಸ್ಕರ ಯೇಸು ಸ್ವಾಮಿ ಇದೆಲ್ಲವನ್ನು ಕೂಡ ಸಹಿಸಿದರು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಕೂಡ ಭುಜಿಸಿರಿ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಅಂತ ಹೇಳ್ತಾರೆ. ಪ್ರಿಯರೇ, ಎಂಥ ಒಂದು ತ್ಯಾಗ, ಎಂಥ ಒಂದು ತ್ಯಾಗವನ್ನು ಯೇಸು ಸ್ವಾಮಿ ಮಾಡಿದರು ನಾವೆಲ್ಲರೂ ಕೂಡ ಜೀವಿಸಬೇಕೆಂಬುದಾಗಿ. ಮತ್ತು ಅವರು ಹೇಳಿದರು, ಇದನ್ನು ನನ್ನ ನೆನಪಿಗಾಗಿ ಮಾಡಿರಿ, ಇದನ್ನು ನನ್ನ ನೆನಪಿಗಾಗಿ ಮಾಡಿರಿ. ಪ್ರಪಂಚದಲ್ಲಿ ಉದ್ದಗಲಕ್ಕೆ ಎಷ್ಟು ದೇವಾಲಯಗಳಿವೆ. ಪ್ರತಿಯೊಂದು ದಿವಸ ಆ ದೇವಾಲಯಗಳಲ್ಲಿ ಈ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ. 2000 ವರ್ಷಗಳ ಹಿಂದೆ, 21 ಶತಮಾನಗಳ ಹಿಂದೆ ಏನು ಯೇಸು ಸ್ವಾಮಿ ಮಾಡಿದ್ದರೋ ಅದು ಪ್ರತಿ ಸಲ ಗುರುಗಳು, ಯಾಜಕರು ಬಲಿಪೀಠದಲ್ಲಿ ಅದನ್ನು ಪುನಃ ಪುನಃ ಅರ್ಪಿಸ್ತಾ ಇರ್ತಾರೆ. ಆ ಪ್ರತಿ ಸಲ ಗುರುಗಳು ಹಾಗೆ ಮಾಡುತ್ತಿರುವಾಗ ಯೇಸು ಸ್ವಾಮಿಯ ಶರೀರ ಮತ್ತು ರಕ್ತ ನಮಗೆಲ್ಲರಿಗೂ ಕೂಡ ಸಿಗುತ್ತದೆ. ಯಾರೆಲ್ಲರೂ ಕೂಡ ಈ ಆಹಾರವನ್ನು ಸೇವಿಸ್ತಾರೆ ಅಂತ ಹೇಳಿದ್ರೆ, ಪರಮ ಪ್ರಸಾದವನ್ನು ಸ್ವೀಕರಿಸ್ತಾರೆ, ಅವರೆಲ್ಲರಿಗೆ ಕೂಡ ಯೇಸು ಸ್ವಾಮಿಯ ಜೀವ ಸಿಗುತ್ತದೆ. ಯಾರೆಲ್ಲರೂ ಕೂಡ ನನ್ನ ಮಾಂಸವನ್ನು ತಿನ್ನುವಿರಿ, ಅವರೆಲ್ಲರೂ ಕೂಡ ಸತ್ತರೂ ಕೂಡ ಜೀವಂತವಾಗಿರುವಿರಿ ಅಂತ ಯೇಸು ಸ್ವಾಮಿ ಹೇಳಿದ್ದರು. 5 ರೊಟ್ಟಿ ಮತ್ತು 2 ಮೀನುಗಳನ್ನು ಕೊಟ್ಟು ಸಾವಿರಾರು ಜನರಿಗೆ ಊಟ ಬಡಿಸಿದಾಗ ಯೇಸು ಸ್ವಾಮಿ ಜನರಿಗೆ ಹಾಗೆ ಹೇಳಿದ್ದರು. ಕೊನೆಗೆ ಅದನ್ನು ಅವರು ಸಂಪೂರ್ಣ ಮಾಡುತ್ತಾರೆ ಆ ಕೊನೆಯ ಭೋಜನದಲ್ಲಿ. ಎಂಥ ಒಂದು ಭಾಗ್ಯವನ್ನು ಯೇಸು ಸ್ವಾಮಿ ನಮಗೆಲ್ಲರಿಗೂ ಕೂಡ ನೀಡಿದ್ದಾರೆ. ನಾವೆಲ್ಲರೂ ಕೂಡ ಜೀವಂತವಾಗಿ ಉಳಿಯುವುದಕ್ಕೋಸ್ಕರ ಅವರು ತಮ್ಮ ದೇಹವನ್ನು ನೀಡಿದ್ದಾರೆ, ತಮ್ಮ ರಕ್ತವನ್ನು ನಮಗಾಗಿ ಸುರಿಸಿದ್ದಾರೆ. ಅದನ್ನು ಸ್ವೀಕರಿಸಿದಂಥ ನಾವು ಖಂಡಿತವಾಗಿಯೂ ಆ ದೈವಿಕ ಜೀವವನ್ನು ಪಡೆಯುತ್ತೇವೆ, ಆತ್ಮದ ಜೀವವನ್ನು ನಾವು ಪಡೆಯುತ್ತೇವೆ. ನಾವು ಸತ್ತರೂ ಕೂಡ ಯೇಸು ಸ್ವಾಮಿಯಲ್ಲಿ ಜೀವಂತವಾಗಿ ಉಳಿಯುತ್ತೇವೆ.
ಪ್ರಿಯರೇ, ಈ ಭೋಜನದಲ್ಲಿ ಪಾಲ್ಗೊಂಡಂತ ನಾವು, ಬಲಿಪೂಜೆಯಲ್ಲಿ ಪಾಲ್ಗೊಂಡಂತ ನಾವು ಏನು ಮಾಡಬೇಕು? ನಮಗೆ ಒಂದು ಉತ್ತಮ ಉದಾಹರಣೆಯನ್ನು ಮದರ್ ತೆರೇಸರ್ ಅವರು ಬಿಟ್ಟು ಹೋಗಿದ್ದಾರೆ. ಅವರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಲಿಪೂಜೆಯಲ್ಲಿ ಪಾಲ್ಗೊಂಡ ಮೇಲೆ ಪೂಜೆ ಮುಗಿಯಿತು, ಆದರೆ ಅದನ್ನು ನಾವಿನ್ನೂ ಜೀವಿಸಬೇಕು ಅಂತ ಅವರು ಹೊರಗಡೆ ಹೋಗುತ್ತಿದ್ದರು. ಎಲ್ಲಿ ಹೊರಗಡೆ? ಹಾದಿ ಬೀದಿಗಳಲ್ಲಿ, ರಸ್ತೆಗಳಲ್ಲಿ, ಎಲ್ಲಿ ಜನರನ್ನು ಮೂಲೆ ಗುಂಪು ಮಾಡಲಾಗಿದೆಯೋ, ಎಲ್ಲಿ ಜನರನ್ನು ಮನೆಯಿಂದ ಹೊರಕ್ಕೆ ತಳ್ಳಲಾಗಿದೆಯೋ, ಎಲ್ಲಿ ಜನರು ನಿರಾಶ್ರಿತರಾಗಿದ್ದಾರೋ ಅಂಥವರಲ್ಲಿ ಹೋಗಿ ಅವರಲ್ಲಿ ಯೇಸು ಸ್ವಾಮಿಯನ್ನು ಕಾಣುತ್ತಿದ್ದರು ಮತ್ತು ಅವರನ್ನು ಆರೈಕೆ ಮಾಡುತ್ತಿದ್ದರು. ಯಾಕಂತ ಹೇಳಿದ್ರೆ ಅವರಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಅವರ ಸೇವೆಯನ್ನು ಮಾಡುತ್ತಿರುವಾಗ ನಾವು ಯೇಸು ಸ್ವಾಮಿಗೆ ನಿಜವಾದ ಬಲಿಪೂಜೆಯನ್ನು ಅರ್ಪಿಸುತ್ತೇವೆ ಎಂಬ ದೊಡ್ಡ ಸತ್ಯವನ್ನು ಅವರು ನಮಗೆ ಕಲಿಸಿದ್ದಾರೆ, ತಿಳಿಸಿದ್ದಾರೆ. ಪ್ರಿಯರೇ, ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುವಂಥ ಭಕ್ತಾದಿಗಳು. ಧನ್ಯರು, ನಾವು ಭಾಗ್ಯವಂತರು. ಯಾಕಂತ ಹೇಳಿದ್ರೆ ನಮಗೆ ಜೀವ ಸಿಗುವುದಕ್ಕೋಸ್ಕರ ಯೇಸು ಸ್ವಾಮಿ ಈ ಒಂದು ಕೊನೆಯ ಭೋಜನವನ್ನು ತಮ್ಮ ಶಿಷ್ಯರೊಂದಿಗೆ ಮಾಡಿ ನಾವೆಲ್ಲರೂ ಹಾಗೆ ಮಾಡುವಂತೆ ನಮಗೆ ಕರೆ ಕೊಟ್ಟಿದ್ದಾರೆ. ಈ ಪಾಸ್ಕ ಭೋಜನ ಯೇಸು ಸ್ವಾಮಿ ಮಾಡಿದ್ದು 2000 ವರ್ಷಗಳಲ್ಲಿ ಅದು ಇನ್ನೂ ಕೂಡ ಜೀವಂತವಾಗಿ ಉಳಿದಿದೆ. ನಮ್ಮ ಜೀವನದಲ್ಲಿನ ಘಟನೆಗಳು ನಾವು ಸಾಯುವ ತನಕ ಉಳಿಯುತ್ತವೆ ಪ್ರಿಯರೇ ನಮ್ಮ ಮನಸ್ಸಿನಲ್ಲಿ. ಆದರೆ ಯೇಸು ಸ್ವಾಮಿ ಮಾಡಿದಂಥ ಕೊನೆಯ ಭೋಜನ, ಪಾಸ್ಕ ಭೋಜನ, ಪವಿತ್ರ ಭೋಜನ, ಒಬ್ಬ ವ್ಯಕ್ತಿ ಸಾಯುವ ತನಕ ಮಾತ್ರ ಅಲ್ಲ ಪ್ರಿಯರೇ, ಮಾನವ ಕುಲದ ಕೊನೆಯ ತನಕ ಈ ಭೋಜನ ಚಿರಸ್ಮರಣೆಯಾಗಿ ಉಳಿಯುತ್ತದೆ. ಯಾಕಂತ ಹೇಳಿದ್ರೆ ಈ ಭೋಜನದಿಂದ ನಮಗೆಲ್ಲರಿಗೂ ಕೂಡ ಜೀವ ಲಭಿಸುತ್ತದೆ. ಜೀವ, ಆಧ್ಯಾತ್ಮಿಕ ಜೀವ, ಆತ್ಮ ಜೀವ ಲಭಿಸುತ್ತದೆ ನಮಗೆಲ್ಲರಿಗೂ ಕೂಡ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸೋಣ, ದೇವರನ್ನು ನಾವು ಪ್ರಾರ್ಥಿಸುವ. ಈ ಪಾಸ್ಕ ಭೋಜನದಲ್ಲಿ ಯಾವ ರೀತಿ ಶಿಷ್ಯರು ಪಾಲ್ಗೊಂಡರೋ ಅದೇ ರೀತಿ ನಾವು ಕೂಡ ಪ್ರತಿಯೊಂದು ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿರುವಾಗ ಯೇಸು ಸ್ವಾಮಿಯ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಿದಂಥ ನಾವು ಸಂತ ಮದರ್ ತೆರೇಸರ್ ಅವರ ಹಾಗೆ ನಾವು ಕೂಡ ಯೇಸು ಸ್ವಾಮಿಯಿಂದ ಪ್ರೇರಣೆಯನ್ನು ಪಡೆಯುವ, ಯೇಸು ಸ್ವಾಮಿಯ ಹಾದಿಯಲ್ಲಿ ನಡೆಯಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡುವ ಮತ್ತು ನಮ್ಮ ಜೀವವನ್ನು ಪರರ ಸೇವೆಯಲ್ಲಿ ನಾವು ಬರಿದು ಮಾಡುವ. ಆಗ ನಾವು ಕೂಡ ಸತ್ತರು ಯೇಸು ಸ್ವಾಮಿಯಲ್ಲಿ ಅನಂತಕ್ಕೆ ಜೀವಿಸುವೆವು. ಅನಂತಕ್ಕೆ. ಅಲ್ಲಿ ಮರಣ ಎಂಬುದಿಲ್ಲ, ಅಲ್ಲಿ ರೋಗ ರುಜಿನಗಳಿಲ್ಲ, ಅಲ್ಲಿ ದುಃಖ ಎಂಬುದಿಲ್ಲ. ಅಲ್ಲಿ ಯಾವಾಗಲೂ ಕೂಡ ನಿತ್ಯವೂ ದೇವದೂತರು ದೇವರನ್ನು ಭಜಿಸುತ್ತಾ ಇರ್ತಾರೆ. ಅವರೊಂದಿಗೆ ನಾವು ಕೂಡ ಅನಂತಕ್ಕೆ ಅಲ್ಲಿ ಇರುವೆವು. ದೇವದೂತರೊಂದಿಗೆ ದೇವರನ್ನು ಭಜಿಸುತ್ತಾ ಇರುವೆವು. ಇದೇ ಅಲ್ಲವೇ ನಮ್ಮೆಲ್ಲರ ಕನಸು? ಸತ್ತ ಮೇಲೆ ನಾವು ದೇವರಲ್ಲಿ ಜೀವಿಸಬೇಕು. ಅದು ಮಾಡಬೇಕಿದ್ರೆ ನಾವು ಈ ರೀತಿಯಾಗಿ ಜೀವಿಸಿದರೆ ಖಂಡಿತವಾಗಿಯೂ ಅದು ನಮಗೆ ಸಾಧ್ಯವಾಗ್ತದೆ. ಇದಕ್ಕಾಗಿಯೇ ಯೇಸು ಸ್ವಾಮಿ ಈ ಬಲಿಪೂಜೆಯನ್ನು ನಮಗಾಗಿ ಅರ್ಪಿಸಿದ್ದಾರೆ. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಅವರ ದೇಹ ಮತ್ತು ಶರೀರವನ್ನು ನಾವು ಭುಜಿಸಿ ಮತ್ತು ಪಾನ ಮಾಡಿ ಆಧ್ಯಾತ್ಮಿಕ ಆತ್ಮದ ಜೀವವನ್ನು ನಾವು ಪಡೆಯುವುದಕ್ಕೋಸ್ಕರ ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ಗೋದರಿಯಲ್ಲಿ ಹುಟ್ಟಿ ಬಂದರು. ದನಕರುಗಳು ಹುಲ್ಲು ತಿಂದು ತಮ್ಮ ಜೀವಕ್ಕೆ ಶಕ್ತಿಯನ್ನು ಪಡೆಯುವಂತಹ ಜಾಗದಲ್ಲಿ ಅದೇ ರೀತಿ ಯೇಸು ಸ್ವಾಮಿ ತಮ್ಮ ಜೀವನದ ಕೊನೆಗೆ ನಿಮ್ಮ ಕುಮಾರರು ತಮ್ಮ ಶಿಷ್ಯರೊಂದಿಗೆ ಭೋಜನವನ್ನು ಮಾಡುತ್ತಾ ತಮ್ಮ ದೇಹವನ್ನು ಮತ್ತು ಶರೀರವನ್ನು ಆ ಶಿಷ್ಯರಿಗೆ ಹಂಚಿಕೊಟ್ಟರು. ಈ ಭೋಜನ ಪ್ರತಿ ಸಲ ಬಲಿಪೂಜೆಯನ್ನು ಅರ್ಪಿಸುತ್ತಿರುವಾಗ ನಾವು ನಡೆಸುತ್ತೇವೆ. ಈ ಭೋಜನದಲ್ಲಿ ಪಾಲ್ಗೊಂಡಂತ ನಾವೆಲ್ಲರೂ ಕೂಡ ನಿಮ್ಮ ಜೀವವನ್ನು ಪಡೆಯುತ್ತೇವೆ. ನಾವು ಕೂಡ ನಿಮ್ಮ ಪುತ್ರರ ಹಾಗೆ, ಅದೇ ಪ್ರಕಾರ ಪುಣ್ಯ ಪುರುಷರ ಹಾಗೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಜೀವವನ್ನು ಬರಿದು ಮಾಡಿ ಇತರ ಸೇವೆಯಲ್ಲಿ ಕಳೆಯುವಂತೆ ಮತ್ತು ಅನಂತಕ್ಕೆ ಬಾಳುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಡಿವೈನ್ ವರ್ಡ್ ಟಿವಿ ಮುಖಾಂತರ ಯಾರೆಲ್ಲರೂ ಕೂಡ ಈ ಧ್ಯಾನದಲ್ಲಿ ಪಾಲ್ಗೊಳ್ಳುತ್ತಾರೋ ಅವರೆಲ್ಲರನ್ನು ಆಶೀರ್ವದಿಸಿರಿ. ದೇಹದ ಆರೋಗ್ಯ ಹಾಗೂ ಆತ್ಮದ ಶಕ್ತಿ ಜೀವವನ್ನು ಅವರಿಗೆ ನೀಡಿರಿ. ಅವರ ಮನೆಯಲ್ಲಿನ ಎಲ್ಲರಿಗೂ ಕೂಡ
ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿರಿ ಮತ್ತು ನಿಮ್ಮಲ್ಲಿ ಯಾವತ್ತೂ ಕೂಡ ಅವರ ಐಕ್ಯವಾಗುವಂತೆ ಅವರನ್ನು ಆಶೀರ್ವದಿಸಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.